ತಾವು ಹೇಳುವಂಥದ್ದು ನನಗೆ ಶರೀಯತ್ಗಿಂತ ಸಂವಿಧಾನ ಮುಖ್ಯ, ನನಗೆ ಬೇರೆ ಪಕ್ಷಗಳಿಗಿಂತ ಬಿಜೆಪಿ ಮುಖ್ಯ ಅಂತ ಹೇಳ್ತೀರಾ. ಆದರೆ ಈಗ ಕೇಂದ್ರ ಸರ್ಕಾರ ತರ್ತಾ ಇರುವಂತಹ ವಕ್ಫ್ ಬಿಲ್ಗೆ ತಾವು ವಿರುದ್ಧವಾಗಿದ್ದೀರಾ ಅಂದ್ರೆ ಬಿಜೆಪಿಗೂ ವಿರುದ್ಧ, ಈ ನೆಲದ ಕಾನೂನಿಗೂ ಕೂಡ ವಿರುದ್ಧ. ಹಾಗಾದ್ರೆ ನೋಡಿ, ನಾನು ಬಿಜೆಪಿಗೂ ವಿರೋಧ ಅಲ್ಲ, ಮುಸಲ್ಮಾನರಿಗೆ ವಿರೋಧ ಅಲ್ಲ, ನಾನು ನ್ಯಾಯದ ಪರ. ನನ್ನ ಮೇನ್ ಬಗ್ಗೆ ನ್ಯಾಯದ ಪರ. ಈಗ ಈ ವಕ್ಫ್ ಏನು ಬಂದಿದೆ ಬಿಲ್, ವಿರೋಧ ಇದ್ರೆ ಅದನ್ನು ವಿರೋಧ ಅಂತಾನೆ ಹೇಳಬೇಕು, ಪರ ಇದ್ರೆ ಪರ ಅಂತ ಹೇಳಬೇಕು. ವಿರೋಧ ಯಾಕೆ ಅನ್ನೋದನ್ನು ನಾನೊಂದು ಹೇಳುವಂಥದ್ದು ವಿಷಯ ಇಷ್ಟೇ. ವಕ್ಫ್ ಅಂತ ಹೇಳಿದರೆ ಒಬ್ಬ ಹಿರಿಯರು ಅಥವಾ ಹಿಂದೆ ಗತಿಸಿ ಹೋದವರು, ಅವರು ಅಲ್ಲಾಹನ ಮಾರ್ಗಕ್ಕಾಗಿ ಮುಸಲ್ಮಾನರಿಗಾಗಿ ದಾನ ಮಾಡಿದಂತಹ ಭೂಮಿ, ಅದು ಮುಸಲ್ಮಾನರಿಗೆ ಸೇರಬೇಕಾದಂಥ ಅಲ್ಲಿ ಹಕ್ಕು. ಈ ಹಕ್ಕುಗಳು ಮುಸಲ್ಮಾನರಿಗೆ ಸೇರುವಾಗ ಇಲ್ಲಿ ಬೇರೆ ಬೇರೆ ಹಿಂದೂ ಮಂಡಳಿಗಳಿದೆ, ಅಲ್ಲಿ ಯಾರೂ ಹಿಂದೂ ಅಲ್ಲದವರನ್ನು ನೇಮಕ ಮಾಡುವುದಿಲ್ಲ. ಇಲ್ಲಿ ಮುಸಲ್ಮಾನರ ವಕ್ಫಿಗೆ ಕಡ್ಡಾಯವಾಗಿ 2 ಹಿಂದೂಗಳು ನೇಮಕ ಆಗಬೇಕು ಅಂತ ಹೇಳಿದರೆ ಇಲ್ಲಿ ಶಿವಪೂಜೆಯಲ್ಲಿ ಕರಡಿ ಯಾಕೆ ಅನ್ನುವಂಥ ಪ್ರಶ್ನೆ ಮುಸಲ್ಮಾನರು ಕೇಳುವುದನ್ನು ತಪ್ಪು ಅಂತ ಹೇಳಲಿಕ್ಕೆ ಆಗ್ತದ? ಆಗುದಿಲ್ಲ. ಒಂದು ಲೆಕ್ಕದಲ್ಲಿ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಹೌದು, ಬೇರೆ ಯಾವುದೇ ಹಿಂದೂಗಳ ದೇವಸ್ಥಾನ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಇದರಲ್ಲಿ ಮುಸಲ್ಮಾನರಿಲ್ಲ, ಕ್ರೈಸ್ತರ ಅದರಲ್ಲಿ ಹಿಂದೂಗಳಿಲ್ಲ. ಹೀಗಿದ್ದ ಮೇಲೆ ವಕ್ಫ್ ಅನ್ನುವಂಥದ್ದು ಯಾರು ಮುಸಲ್ಮಾನರಿಗೆ ಕೊಟ್ಟಂತ ಜಾಗ. ಇದರಲ್ಲಿ ಕೆಲವು ಸರ್ಕಾರ ಕೊಟ್ಟದ್ದು ಇದೆ. ಸರ್ಕಾರ ಯಾವುದಕ್ಕೆ ಕೊಟ್ಟದ್ದು? ಅವರು ಕಬ್ರಿಸ್ತಾನ ಕೇಳುವಾಗ ಹಿಂದೂಗಳು ಸ್ಮಶಾನ ಕೇಳಿರ್ತಾರೆ, ಮತ್ತೊಬ್ಬರು ಬರಿಯಲ್ ಗ್ರೌಂಡ್ ಅಂತೇಳಿ ಕ್ರಿಶ್ಚಿಯನ್ ಗ್ರೌಂಡ್ ಕೇಳಿರ್ತಾರೆ. 3 ಸಮುದಾಯಕ್ಕೂ ಹಂಚಿಕೆ ಮಾಡಿ ಭೂಮಿಯನ್ನು ಕೊಟ್ಟಾಗ ಮುಸಲ್ಮಾನರಿಗೆ ಕೊಟ್ಟಂತ ಕಬ್ರಿಸ್ತಾನ ಏನಾಗ್ತದೆ, ಆಟೋಮೆಟಿಕ್ ಆಗಿ ಅಲ್ಲಿ ವಕ್ಫ್ ಆಗ್ತದೆ. ಹಾಗೆ ಅದು ಸರ್ಕಾರ ಕೊಟ್ಟಂತ ಭೂಮಿ ಆಗ್ತದೆ ಹೊರತು ಉಳಿದದೆಲ್ಲವೂ ಮುಸಲ್ಮಾನರು ದಾನ ಮಾಡಿರುವಂತಹ ಸ್ವತ್ತುಗಳಾಗಿದೆ. ಹೀಗೆ ಇದನ್ನು ಉಳಿಸಬೇಕಾದ ಕರ್ತವ್ಯ ವಕ್ಫುದಾಗಿರಬೇಕಾದ್ರೆ ಇದರ ಮಧ್ಯದಲ್ಲಿ ನಿಮಗೇನು ಕೆಲಸ ಅನ್ನುವಂಥದ್ದು ಇವರ ಪ್ರಶ್ನೆ. ಯಾರದ್ದು? ಅವರದ್ದು. ಇನ್ನೊಂದು ವಿಚಾರ ಇಲ್ಲಿ ಹೇಳ್ತೇನೆ, ಇದಕ್ಕೆ ವಿರುದ್ಧವಾಗಿ ನಾನು ಹೇಳುವಂಥದ್ದು. ಈಗ ಹಿಂದೂಗಳು ಯಾಕೆ ನಾವು ಅದರಲ್ಲಿ ಬೇಕು ಅಂತ ಹೇಳ್ತಾರೆ ಅದು ನೋಡ್ಬೇಕಲ್ಲ. ಖಂಡಿತ. ನಿಮ್ಮದೇ ಮುಸಲ್ಮಾನರದ್ದು, ನಮ್ಮದರಲ್ಲಿ ನೀವಿಲ್ಲ, ನಿಮ್ಮದರಲ್ಲಿ ನಾವು ಯಾಕೆ ಬೇಕು ಅಂತ ಅವ್ರು ಕೇಳಬೇಕಲ್ಲ. ಈಗ ಮಸೀದಿಯೊಳಗೆ ಭಯೋತ್ಪಾದನೆ ನಡೀತದೆ, ಮಸೀದಿಯೊಳಗೆ ಬೇಡದ್ದು ನಡೀತದೆ ಅಂತೇಳಿ ಅಪವಾದ ಹಾಕಿದಾಗ ಇದೇ ಮುಸಲ್ಮಾನರು ಬನ್ನಿ ನೋಡಿ ಮಸೀದಿ ಅಂತ ಹೇಳಿ ಇವತ್ತು ದೊಡ್ಡ ಆಂದೋಲನ ಮಾಡಿಕೊಂಡು ಸಹಸ್ರ ಸಂಖ್ಯೆಯ ಲೈನಲ್ಲಿ ಹಿಂದೂಗಳನ್ನು ಮಸೀದಿಯ ಒಳಗೆ ಕರ್ಕೊಂಡು ಬರುವುದಿಲ್ವಾ? ಯಾಕೆ? ನೋಡಿ ಇಲ್ಲಿ ಯಾವ ಮೂರ್ತಿ ಇದೆ, ನೋಡಿ ಇಲ್ಲಿ ಯಾವ ಭಯೋತ್ಪಾದನೆ ನಡೀತಾ ಇದೆ, ಹೌದಲ್ಲ? ಅದು ನೋಡಿ ಬಂದಂತ ಹಿಂದೂಗಳು ಏನು ಹೇಳಿದ್ರು? ನಾವು ಮಸೀದಿಯೊಳಗೆ ಹೋದೆವು, ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ನಾವು ನೋಡಲಿಲ್ಲ, ಅಲ್ಲಿ ನಾವು ಭಯೋತ್ಪಾದನೆ ನೋಡಲಿಲ್ಲ. ಹಾಗೆ ಅವರು ಆ ಮಾತುಗಳನ್ನು ಹೇಳಿದಾಗ ಇಲ್ಲಿ ಮುಸಲ್ಮಾನರಿಗೆ ಖುಷಿ ಆಯ್ತಾ ಇಲ್ವಾ? ಅದೇ ರೀತಿಯಲ್ಲಿ ಇವತ್ತು ಹಿಂದೂಗಳು ಹೇಳ್ತಾ ಇದ್ದಾರೆ, ಮುಸಲ್ಮಾನರು ಕೆಲವರು ಹೇಳ್ತಾರೆ ವಿಧಾನಸೌಧ ನಮ್ಮದು, ಹೈಕೋರ್ಟ್ ನಮ್ಮದು, ಅಲ್ಲಿ ತಮಿಳುನಾಡಲ್ಲಿರುವ ಅಷ್ಟು ದೊಡ್ಡ ದೇವಸ್ಥಾನ ಇದೆಯಲ್ಲ ಅದು ನಮ್ಮದು. ಯಾರು ಹೇಳುದದು? ಮುಸಲ್ಮಾನರು. ಯಾರ ಸೊತ್ತಿನ ಬಗ್ಗೆ ಹೇಳ್ತಾ ಇದ್ದೀರಿ ನೀವು? ಸರ್ಕಾರದ ಸೊತ್ತಿನ ಬಗ್ಗೆ. ಮತ್ತು ಹೌದಾ? ಹಾಗೆ ಇರಬೇಕಾದ್ರೆ ಅಲ್ಲಿ ಅನುಮಾನವನ್ನು ಸೃಷ್ಟಿ ಮಾಡಿದ್ಯಾರು? ಹಾಗೆ ಸೃಷ್ಟಿ ಮಾಡಿದಾಗ ಅವರಿಗೆ ಆ ಸಂಶಯವನ್ನು ನಿವಾರಣೆ ಮಾಡಿಕೊಡೋ ಜವಾಬ್ದಾರಿ ಯಾರದ್ದು? ಸರ್ಕಾರಕ್ಕಿದೆ. ಆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಇಲ್ಲಿ ಮಾಡಲಿಕ್ಕೆ ಇದರ ಮೂಲ ಕಾರಣ ಯಾರು? ಕರ್ನಾಟಕ ರಾಜ್ಯದಲ್ಲಿ ನೀವು ಹೇಳ್ತೀರಲ್ಲ, 50 ವರ್ಷ 70 ವರ್ಷ ಆಳ್ವಿಕೆ ಮಾಡಿದಂತ ಮುಸಲ್ಮಾನರು ಓಟನ್ನು ತೆಗೆದಂತ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಮಾಡಿದ್ದು, ಹೌದಲ್ವಾ? ಇಲ್ಲಿ 2,30,000 ಕೋಟಿಯ ವಕ್ಫ್ ಹಗರಣ ಆಗಿದೆ ಅಂತ ಅನ್ವರ್ ಮಾಣಿಪಾಡಿ ಅವರು ವರದಿ ಕೊಟ್ಟರಲ್ಲ, ಆ ವರದಿಯನ್ನು ಕೊಟ್ಟರು ಯಾರು? ಬಿಜೆಪಿ ಸರ್ಕಾರ ಅಲ್ವಾ? ಮುಸಲ್ಮಾನರಾಗ ಇವರಿಗೆ ವಿರೋಧ ಇದ್ರೆ ಮುಸಲ್ಮಾನರ ಆಸ್ತಿ ಬಂದ್ರೆ ಲಾಭ ಯಾರಿಗೆ? ಮುಸಲ್ಮಾನರಿಗೆ ಅಲ್ವಾ? ವಕ್ಫ್ ಸ್ವತ್ತು ಮರಳಿ ಬಂದ್ರೆ ಲಾಭ ಯಾರಿಗೆ? ಒಂದು ಹಿಂದೂಗೆ ಸಿಗ್ತದಾ? ಸಿಗಲ್ಲ. ಇದರ 1 ರೂಪಾಯಿ ಹಿಂದೂವಿಗೆ ಸಿಗ್ತದಾ? ಸಿಗಲ್ಲ. ಹಾಗಾದ್ರೆ 2,30,000 ಅಂದ್ರೆ ಏನು? 1 ವರ್ಷದ ಬಜೆಟ್ ನೆನಪಿಟ್ಟುಕೊಳ್ಳಿ. 1 ವರ್ಷದ ಕರ್ನಾಟಕ ಸರ್ಕಾರದ ಬಜೆಟ್ ಈಗಾಗಿದ್ದು 3 ಲಕ್ಷ ಕೋಟಿ. ಅಂದ್ರೆ ಸರಿಸಮಾನ 1 ವರ್ಷದ ಬಜೆಟ್ಗಾಗಿರುವಷ್ಟು ಹಣ ಮುಸಲ್ಮಾನರು ತಿಂದು ತೆಗಿದ್ದೀರಿ, ಕಾಂಗ್ರೆಸ್ನವರು ತಿಂದು ತೆಗಿದ್ದೀರಿ, ಜಾತ್ಯತೀತವಾದಿಗಳು ತಿಂದು ತೆಗಿದ್ದೀರಿ ಅಂತೇಳಿ ಈ ಹಣ ಇದನ್ನು ಮರಳಿ ತರಬೇಕಂತೇಳಿ ವರದಿ ಕೊಡ್ತಾ ಇರೋದು ಯಾರು? ಮುಸಲ್ಮಾನರಿಂದ ಓಟನ್ನೇ ಪಡೆಯದ ಮುಸಲ್ಮಾನ ವಿರೋಧಿಗಳಾದ ಬಿಜೆಪಿ ಮಾಡ್ತಾ ಇರುವುದು, ಹೌದಲ್ವಾ? ಇದು ತಂದಾಗ ಎಷ್ಟು ಮುಸಲ್ಮಾನರು ಬೀದಿಗೆ ಇಳಿದು ಹೊರಗೆ ಬಂದು ಅನ್ವರ್ ಮಾಣಿಪಾಡಿ ಅವರು ನಿಮಗೆ ಶಹಬ್ಬಾಸ್ ಹೇಳಿದ್ದಾರೆ. ಅಲ್ಲಾಹನ ಆಸ್ತಿಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀರಲ್ಲ ಬಿಜೆಪಿ ನಾಯಕರೇ, ನೀವು ಶಹಬ್ಬಾಸ್ ಅಂತ ಎಷ್ಟು ಮಂದಿ ಹೇಳಿದ್ದೀರಿ? ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ನೀವು ಮಂಡನೆ ಮಾಡುವ ಮೂಲಕ ಮುಸ್ಲಿಂ ಸಮಾಜದ ವಕ್ಫಾಸ್ತಿಯನ್ನು ಉಳಿಸಲಿಕ್ಕೆ ನೀವು ನ್ಯಾಯ ಒದಗಿಸಿದ್ದೀರಲ್ಲ, ನಿಮಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿ ಎಷ್ಟು ಮುಸಲ್ಮಾನರು ಹೇಳಿದ್ದಾರೆ?
ಇವತ್ತು ವರದಿಯನ್ನೇ ನಾವು ಬಹಿರಂಗಪಡಿಸಿ ಆಯಿತು. ಓಕೆ. ಎಷ್ಟು ಮುಸಲ್ಮಾನರು ಮಾತಾಡಿದ ಅಂದರೆ ಮುಸಲ್ಮಾನರ ಆಸ್ತಿ ಅಲ್ಲಾಹನ ಆಸ್ತಿಯನ್ನು ಬಿಜೆಪಿ ತಂದರೆ ಅದಕ್ಕೆ ಶಾಬಾಸ್ಗಿರಿ ಇಲ್ಲ. ಓಕೆ. ಅದೇ ಆಸ್ತಿಯನ್ನು ಕಾಂಗ್ರೆಸ್ನವರು ತಿಂದರೆ ನಾವು ಮೌನ ವಹಿಸ್ತೇವೆ. ನೀವು ಮಾತಾಡುವಾಗೆಲ್ಲ ಮುಸಲ್ಮಾನರ 2,30,30,000 ಆಸ್ತಿಯನ್ನು ಕಾಂಗ್ರೆಸ್ನವರು ತಿಂದು 100 ಕುಡಿದು. ಈಗ ಅನ್ವರ್ ಮಾಣಿಪಾಡಿ ವರದಿ ಹೇಳ್ತಾರಲ್ಲ, ಈಗ ನಿಮ್ಮ ಮೇಲೆ ಒಂದು ಸುಳ್ಳಾಬ್ ಆರೋಪ ಆಗಿದ್ರೆ ನೀವು ಸುಮ್ಮನೆ ಕೂತ್ಕೊಳ್ತೀರವ? ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಇಲ್ವಾ? ಖಂಡಿತ. 2,30,30,000 ರೂಪಾಯಿಯನ್ನು ತಿಂದಿದ್ದಾರಂತೆ ಹೆಸರು ಸಮೇತ MP MLAಗಳದ್ದು ಮಾಜಿ ರಾಜಕಾರಣಿಗಳ ಹೆಸರು ಅನ್ವರ್ ಮಾಣಿಪಾಡಿ ಹೇಳ್ತಾರಲ್ಲ, ಯಾಕೆ ಒಬ್ರು ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಡುವುದಿಲ್ಲ? ಯಾಕೆ ನ್ಯಾಯಾಲಯದಲ್ಲಿ ಹೋಗಿ ಮಾನನಷ್ಟ ಆಗಿದೆ ಅಂತ ಹೇಳುವುದಿಲ್ಲ? ಯಾಕೆ ಸಾರ್ವಜನಿಕರ ಮುಂದೆ ಸಮಾಜದ ಮುಂದೆ ನಮ್ಮನ್ನು ಕಳ್ಳರು ಅಂತೇಳಿ ನೀವು ಬಿಂಬಿಸ್ತಾ ಇದ್ದೀರಿ ಅಂತೇಳಿ, ನಮ್ಮ ಮಾನ ಹರಾಜಾಗಿದೆ ಅಂತೇಳಿ ಇವರ ಮೇಲೆ 1 ರೂಪಾಯಿಯ ಮಾನಹಾನಿ ಮಾಡುವುದಿಲ್ಲ? ಇದು ನೋಡುವಾಗ ಯಾಕೆ ಅಲ್ಲಾಹನು ಬಯಸಿರಬಾರದು? ಮುಸಲ್ಮಾನರ ಆಸ್ತಿಯನ್ನು ಮುಸಲ್ಮಾನರು ತಿಂದು ನೀರು ಕುಡಿದಿದ್ದೀರಿ, ಮುಸಲ್ಮಾನರು ದ್ರೋಹ ಮಾಡಿದ್ದಾರೆ ಮುಸಲ್ಮಾನರಿಗೆ. ನಿಮ್ಮ ಆಸ್ತಿಯನ್ನು ಉಳಿಸಲಿಕ್ಕೆ ನಾನು ಹಿಂದೂಗಳಿಗೆ ಕೈಯಲ್ಲಿ ಅಧಿಕಾರ ಕೊಡ್ತೇನೆ, ನಾನು ಹಿಂದೂಗಳ ಇಬ್ಬರನ್ನು ನನ್ನೆಲ್ಲ ಹಾಕಿಕೊಟ್ಟು ನಿಮ್ಮ ಮುಸಲ್ಮಾನರಿಗೆ ನ್ಯಾಯ ಒದಗಿಸಿ ಕೊಡ್ತೇನೆ ಅನ್ನುವಂಥದ್ದು ಇದು ಅಲ್ಲಾಹನ ಇಚ್ಛೆ ಆದರೆ ಏನು ಮಾಡ್ಲಿಕ್ಕೆ ಆಗ್ತೀರಿ?